ಇದು ತಾರೋಡಿಗೆ ಅಟ್ಯಾಚ್ ಇರುವಂಥ 22 ಕುಂಟೆ ಜಾಗ. ಈ ಲ್ಯಾಂಡಿನ ಬಲಭಾಗದಲ್ಲಿ ಈ ಥರ ಮೌಂಟೇನ್ ವ್ಯೂ ಇರುವಂಥ ಜಾಗ, ತಾರೋಡಿಗೆ ಅಟ್ಯಾಚು. ಯಾವಾಗಲೂ ವೆಹಿಕಲ್ ಮೂಮೆಂಟ್ ಇರುವಂಥ ಜಾಗ ಇದು. ಆರೋಹಳ್ಳಿ ಬಸ್ ಸ್ಟ್ಯಾಂಡಿಂದ ಈ ಜಾಗಕ್ಕೆ 9.5 ಕಿಲೋಮೀಟ್ರು. ಇಷ್ಟು ಅಗಲವಾಗಿರುವಂಥ ರೋಡ್ ಇದು. ಆರೋಹಳ್ಳಿ ತಾಲೂಕು ಕೇಂದ್ರ ಏನಿದೆ, ಆ ತಾಲೂಕು ಕೇಂದ್ರದಿಂದ ಕೇಂದ್ರದ ಬಸ್ ಸ್ಟ್ಯಾಂಡಿಂದ 9.5 ಕಿಲೋಮೀಟ್ರ್ ಎಕ್ಸಾಕ್ಟಾಗಿ ಇರುವಂಥದ್ದು. 22 ಕುಂಟೆ ಇದೇ ತಾರೋಡು. ನನ್ನ ಈ 2.5 ನಿಮಿಷ ವಿಡಿಯೋನಲ್ಲಿ ಎಷ್ಟು ವೆಹಿಕಲ್ ಮೂಮೆಂಟ್ ಆಗುತ್ತೆ ಅಂತ ನೀವೇ ನೋಡ್ಬೋದು. ಇಲ್ಲಿ ಇದೇ ಜಾಗ. ಈ ಜಮೀನು ಹಿಂಭಾಗ ಮತ್ತು ಬಲಭಾಗ ಈ ಥರ ಮೌಂಟೇನ್ ವ್ಯೂ ಇರೋದು. ಒಳಗಡೆ ಸ್ವಲ್ಪ ಹೈಟಲ್ಲಿ ನಿಂತ್ಕೊಂಡ್ರೆ ಮನೆ ಮಾಡಿಕೊಂಡ್ರೆ ಇಲ್ಲೂ ಕೂಡ ಈ ಲ್ಯಾಂಡ್ ಫ್ರಂಟಲ್ಲೂ ಕೂಡ ಒಳ್ಳೆ ಮೌಂಟೇನ್ ವ್ಯೂ ಇರುವಂಥದ್ದು. ಇದೊಂದು ಇಂಟರ್ಸ್ಟೇಟ್ ಕನೆಕ್ಟಿವ್ ಹೈವೇ. ಎಲೆಕ್ಟ್ರಿಕ್ ಕನೆಕ್ಷನ್ ತಲೆ ಕೆಡಿಸೋಂಗಿಲ್ಲ, ಪಕ್ಕದಲ್ಲೇ ಎಲೆಕ್ಟ್ರಿಕ್ ಕನೆಕ್ಷನ್ ಹೋಗಿದೆ. ಹೈ ಟೆನ್ಷನ್ ಬರೋಲ್ಲ. ಇದು ನಾನು 440 ವೋಲ್ಟ್ ಕನೆಕ್ಷನ್ ಏನಿದೆ 3 ಫೇಸು, ಅದು ಮಾತ್ರ. ಈ ಕಡೆ ಬೇವಿನ ಗಿಡ ಇದೆಯಲ್ಲ, ಬೇವಿನ ಗಿಡದಿಂದ ಸ್ಟಾರ್ಟಾಗಿ ಆ ಲೈಟ್ ಕಂಬದವರೆಗೂ ಬಾರ್ಡ್ರು. ಇದು ಇಷ್ಟು ಓಡಿರುವಂಥ ತಾರೋಡು. 2.5 ನಿಮಿಷದಲ್ಲಿ ಎಷ್ಟು ವೆಹಿಕಲ್ ಮೂವ್ಮೆಂಟ್ ಆಗಿದೆ ಅಂತೇಳಿ.